ನಮ್ಮ ಟಿವಿಯ ವೀಕ್ಷಕ ಬಾಂಧವರಿಗೆ ಹೃದಯಪೂರ್ವಕ ಸ್ವಾಗತ. ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಸಂಘನಿಕೇತನ ಮಂಗಳೂರು ಹಾಗೂ ನಮ್ಮ ಟಿವಿಯ ಪ್ರಸ್ತುತಪಡಿಸುವಂತಹ ಆರೋಗ್ಯಕ್ಕಾಗಿ ಯೋಗ ಈ ಒಂದು ಸಂಚಿಕೆಯ ಮಾಲಿಕೆಯಲ್ಲಿ ಕೆಲವು ಆಯ್ದ ವ್ಯಾಯಾಮಗಳು ಮತ್ತು ಆರೋಗ್ಯ ರಕ್ಷಣೆಗೆ ಬೇಕಾಗುವಂತಹ ಆಯ್ದ ಕೆಲವು ಯೋಗಾಸನಗಳನ್ನು ಗಮನಿಸೋಣ ಬಂಧುಗಳೇ. ಈ ಒಂದು ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಮ್ಮ ದೇಹದ ಸುಸ್ಥಿತಿಗೆ ಆರೋಗ್ಯ ಬಹಳ ಮುಖ್ಯ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಎಲ್ಲ ಧಾರ್ಮಿಕ ಕಾರ್ಯಗಳಿಗೆ ದೇಹವೇ ಮೂಲ ಸಾಧನ. ನಮ್ಮ ದೇಹವನ್ನು ಮೊದಲು ಹಿಡಿತಕ್ಕೆ ತಂದುಕೊಳ್ಬೇಕಂತೆ. ಈಗ ನಾನೊಂದು ಕೂತ್ಕೊಳ್ಳಿಕ್ಕೆ ಸಹ ಅಥವಾ ಯಾವುದೇ ಒಂದು ಪೂಜೆ ಪುರಸ್ಕಾರ ಅಥವಾ ನೆರೆದ ಸಹ ಕೂತ್ಕೊಳ್ಳಿ ಸಹ ಇತ್ತೀಚೆಗೆ ಕೆಲವರಿಗೆ ಕಷ್ಟ ಆಗ್ತದೆ. ಅಂತಹ ಸಮಸ್ಯೆ ನಿಯಂತ್ರಣಕ್ಕೆ ಅಷ್ಟಾಂಗ ಯೋಗದ 3ನೇ ಮೆಟ್ಟಿಲೆ ಆಸನ ಬಹಳ ಸಹಕಾರಿ ಬಂಧುಗಳೇ. ಆಸನ ಮಾಡೋದರಿಂದ ನಮ್ಮ ದೇಹ ಮತ್ತು ಮನಸ್ಸಿನ ನಿಯಂತ್ರಣ ನಮಗೆ ಸಾಧಿಸಲು ಸಹಕಾರಿಯಾಗ್ತದೆ. ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಯೋಗ ಎಂದರೇನು, ಅದರ ನಿಯಮಗಳು, ಮಾಹಿತಿಗಳು, ಅದರ ಮುಖ್ಯ ಉದ್ದೇಶ, ಅದರ ಗುರಿಯೆಲ್ಲ ನಾವು ಮಾಹಿತಿ ಪಡೆದುಕೊಂಡಿದ್ದೇವೆ ಬಂಧುಗಳೇ. ಅದರ ಮುಖ್ಯ ಉದ್ದೇಶ ಆಧ್ಯಾತ್ಮಿಕ ಸಾಧನೆಗೆ, ಆತ್ಮ ಸಾಕ್ಷಾತ್ಕಾರಕ್ಕೆ. ಆದರೆ ಇಲ್ಲಿ ನಮಗೆ ಮುಖ್ಯ ಆರೋಗ್ಯ ಬೇಕು. ಯೋಗದ ಮೂಲಕ ನಮಗೆ ದೈಹಿಕ ಆರೋಗ್ಯಕ್ಕೆ, ಚಿತ್ತ ಶಾಂತಿಗೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಸಹ ಸಹಕಾರಿಯಾಗುತ್ತದೆ ಬಂಧುಗಳೇ. ಈಗ ನಾವು ಯೋಗ ಮಂತ್ರದೊಂದಿಗೆ ಪ್ರಾರಂಭ ಮಾಡೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲ್ಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಈ ರೀತಿ ನಾವು ಆರಂಭದಲ್ಲಿ ಇಷ್ಟ ದೇವರನ್ನು ನೆನೆಸಿಕೊಂಡು ಯೋಗ ಮಂತ್ರ ಪಠಣ ಮಾಡಿಕೊಂಡು ಇನ್ನೀಗ ಸುಮೇಧ ಇವರಿಂದ ಕೆಲವು ಆಯ್ದ ವ್ಯಾಯಾಮ ಮತ್ತು ಯೋಗಾಸನಗಳ ಮಾಹಿತಿಯನ್ನು ಪಡೆಯೋಣ. ದೇಹದ ಜಡತ್ತು ಹೋಗಿ ಲಘುತ್ವ ಬರಲಿಕ್ಕೆ, ಯಾಕೆ ನಮಗೆ ಆರಂಭದಲ್ಲಿ ಅದರಲ್ಲಿ ಮುಂಜಾನೆ ಯೋಗ ಮಾಡಲಿಕ್ಕೆ ಮುಂಜಾನೆ ಬಹಳ ಕಷ್ಟ. ಜಡ ಇರ್ತದೆ, ಸ್ಟಿಫ್ ಇರ್ತದೆ, ಬಿಗಿತ ಇರ್ತದೆ. ಅದೆಲ್ಲ ಹೋಗಲಾಡಲಿಕ್ಕೆ ಸಾಮಾನ್ಯ ಎಲ್ಲ ವಯೋಮಾನವರು ಸಹ ನಮಗೆ ಅಭ್ಯಾಸ ಮಾಡ್ಬೋದು. ಕಾಲುಗಳು ಜೋಡಣೆ ಗಮನಿಸಿ ಬಂಧುಗಳೇ. ಸೊಂಟಕ್ಕೆ ಕೈ ಕೊಟ್ಟು ಕಾಲು ಮೇಲೆ ಕೆಳಗೆ, ಇದು ಸಾಮಾನ್ಯ ಉಸಿರಾಟ 3 ಬಾರಿ 6 ಬಾರಿ ಎಲ್ಲ ಮಾಡಬಹುದು. ಆಮೇಲೆ ಸರಳ ವ್ಯಾಯಾಮ 2 ನಾವು ನಂಬರ್ ಕೊಟ್ಟಿರ್ತೀವಿ ನೋಡಿ. ಇದಕ್ಕೆ ಸರಳ ವ್ಯಾಯಾಮ 1, ಸರಳ ವ್ಯಾಯಾಮ 2ರಲ್ಲಿ ಕಾಲುಗಳು ಜೋಡಣೆ, ಹಸ್ತ ಹೀಗೆ ಮುಂದೆ ಚಾಚಬೇಕು, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ವಿಸ್ತರಿಸಬೇಕು, ಉಸಿರನ್ನು ಬಿಡುತ್ತಾ ಹತ್ತಿರ. ಈ ರೀತಿ ಒಂದು 3 ಬಾರಿ ಮಾಡಬೇಕು. ಇದು ಹಿಂದಿನ ಸಂಚಿಕೆಯಲ್ಲಿ ಸಹ ಇದರ ಬಗ್ಗೆ ಮಾಹಿತಿ ನಾವು ನೀಡಿದ್ದೇವೆ ಬಂಧುಗಳೇ. ಆದರೆ ಇದು ನಿತ್ಯ ನಾವು ಮಾಡಬೇಕು. ಇದೆಲ್ಲ ಸಾಮಾನ್ಯ ನಿತ್ಯ ಮಾಡ್ತಾ ಇದ್ದರಾಗೆ ನೋಡಿ ಶ್ವಾಸಕೋಶದ ಒಪೆ ಅದರ ಭಾಗ ಬಲಿಷ್ಠಗೊಳ್ಳುತ್ತದೆ. ಆಮೇಲೆ ಹೃದಯಕ್ಕೂ ಮೃದುವಾದ ವ್ಯಾಯಾಮ, ರಿಲ್ಯಾಕ್ಸ್. ಸರಳ ವ್ಯಾಯಾಮ 3 ಪರಸ್ಪರ ಬೆರಳುಗಳನ್ನು ಹೆಣೆದುಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ಎದೆ ಹತ್ತಿರ, ಉಸಿರನ್ನು ಬಿಡುತ್ತಾ ದೂರ. ಈ ರೀತಿ ಒಂದು 3 ಬಾರಿ 6 ಬಾರಿ ಅಲ್ಲಿ ನಮ್ಮ ಸಮಯದ ಕಾಲವಿದೆ. 3 ಬಾರಿ ನಾವು ಮಾಡಲೇಬೇಕಾಗ್ತದೆ. ಆಮೇಲೆ 4 ಕಾಲುಗಳಲ್ಲಿ ಅಂತರ. ಇದೊಂದು ತಿರುಚುವಿಕೆ ವ್ಯಾಯಾಮ. ಈ ಟ್ವಿಸ್ಟಿಂಗ್ ಮಾಡಿದವುಗಳು ಏನಾಗ್ತದೆ, ನಮ್ಮ ಬೆನ್ನು ನೋವಿದ್ದವರಿಗೆ ಅಲ್ಲಿ ನೈಸರ್ಗಿಕ ರಾಸಾಯನಿಕ ಬಿಡುಗಡೆ ಆದರೆ ಪೇಯ್ನ್ ಕಿಲ್ಲಿಂಗ್ ಆದಾಗ ಆಗ್ತದೆ ನೋಡಿ. ಈ ರೀತಿ ತಿರುಚುವಿಕೆ ವ್ಯಾಯಾಮ ಗಮನಿಸಿ ಬಂಧುಗಳೇ. ಪೂರ್ತಿ ತಿರುಗಿಸಬೇಕು ನೋಡಿ. ಟರ್ನ್ ದ ಹೆಡ್ ಆ್ಯಂಡ್ ಎಲ್ಬೋಸ್, ಮೊಣಕೈ ಸಹ ಭಾಗಬೇಕು. ರಿಲ್ಯಾಕ್ಸ್. ಇನ್ನು ಸರಳ ವ್ಯಾಯಾಮ ಸ್ಟ್ರೆಚಿಂಗ್ ಮೇಲೆ ಮಾಡುವಂಥದ್ದು. ಕಾಲಗಲ, ಇನ್ಹೇಲ್, ರೈಟ್ ದ ಬೋತ್ ಹ್ಯಾಂಡ್ಸ್. ಇದು ಬೆಳೆಯೋ ಮಕ್ಕಳಿಗೆ ಎತ್ತರ ಆಗಲಿಕ್ಕೆ ಕೊಡೋದು, ಅದರಲ್ಲಿ ವಿಶೇಷವಾಗಿ ಬೆಳೆಯೋ ಮಕ್ಕಳು, ಎಳೆಯ ಪ್ರಾಯದ ಮಕ್ಕಳು. ಎಕ್ಸೇಲ್, ಕಮ್ ಬ್ಯಾಕ್. ಇನ್ಹೇಲ್ ಅಂದರೆ ಪೂರಕ, ರೇಚಕ. ಎಕ್ಸೇಲ್, ಉಸಿರು ಬಿಡುತ್ತೆ. ಈಗ ನೋಡಿ, ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಮೇಲೆ ಮಾಡಬೇಕು, ಉಸಿರನ್ನು ಬಿಡುತ್ತಾ ಕೆಳಗೆ ಇಳಿಸಬೇಕು. ಆಮೇಲೆ ಮುಂದಕ್ಕೆ ಬಾಗಬೇಕು. ಈ ವ್ಯಾಯಾಮಗಳಲ್ಲಿ ಹೇಗೆ ನಾವು ಯೋಗದಲ್ಲೆಲ್ಲ ಮುಂದಕ್ಕೆ ಬಾಗುವ ಆಸನ ಇದ್ದ ಕಾರಣ ಕೆಲವು ಮುಂದಕ್ಕೆ ಬಾಗುವ ವ್ಯಾಯಾಮ ಮಾಡಬೇಕು. ಆವಾಗ ನಮಗೆ ಹೊಟ್ಟೆ ಫ್ಯಾಟ್ ಬರ್ನ್ ಆಗಲಿಕ್ಕೆ, ಆಮೇಲೆ ಮಹಿಳೆಯರ ಒಂದು ಮುಟ್ಟು ದೋಷ ನಿಯಂತ್ರಣಕ್ಕೂ ಸಹ ಸಹಕಾರಿ. ಮತ್ತು ಬೆನ್ನು ಬಲಿಷ್ಠಗೊಳ್ಳುತ್ತದೆ. ಈಗ ನೋಡೋಣ. ಕಾಲುಗಳಲ್ಲಿ ಅಂತರ, 2 ಕೈಯನ್ನು ಮೇಲೆ ಮಾಡಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗಬೇಕು. ಆದರೆ ತೀರಾ ಬ್ಯಾಕ್ ಪೇನ್, ಸೊಂಟ ನೋವು ಇದ್ದವರು ನಾವು ಬೇಡ ಹೇಳ್ತೇವೆ. ಹೃದಯ ದೌರ್ಬಲ್ಯ ಅಥವಾ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಬೇಡ. ಇನ್ಹೇಲ್, ಕಮ್ ಬ್ಯಾಕ್. ರೇಚಕ, ಪೂರಕ ಅಂದರೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಬರುವುದು. ಇನ್ನೊಮ್ಮೆ ನೋಡೋಣ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಬೇಕು, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ. ರಿಲ್ಯಾಕ್ಸ್. ಸ್ಟ್ಯಾನಿಟೀಸ್.
ಇನ್ನು ತೋಳುಗಳನ್ನು ಪರಸ್ಪರ ಹೆಣೆದು ಕಾಲು ವಿಸ್ತರಿಸಿಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಈ ರೀತಿ ಕೈಗಳ ಮೇಲೆ ಮಾಡಿ ಮಡಿಸಿದ ಈ ರೀತಿ ತೋಳುಗಳು ಮುಂದೆ ಬಗ್ಗಬೇಕು, ಉಸಿರನ್ನು ಬಿಡುತ್ತಾ ಬಾಗಬೇಕು. ನೋಡಿ, ಇದು ಸ್ಟ್ರೆಚ್ ಮಾಡಬೇಕು ಈ ರೀತಿ. ಅವಾಗೇನು ಬೆನ್ನಿನ ಬಿಗಿತ ಹೋಗ್ಲಿಕ್ಕೆ ಒಳ್ಳೆಯದು, ಸ್ಟಿಫ್ನೆಸ್ ಎಲ್ಲ ಹೋಗ್ಲಿಕ್ಕೆ ಒಳ್ಳೆಯದು. ಆದರೆ ಸೊಂಟ ನೋವಿದ್ದವರಿಗೆ ಮಾಡಲಿಕ್ಕೆ ಕಷ್ಟ, ಅವರು ಮಾಡೋದು ಬೇಡ. ಇನ್ನೊಮ್ಮೆ ರೇಚಕ, ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಈ ರೀತಿ ಮುಂದೆ ಬಾಗಬೇಕು ಬಂಧುಗಳೇ. ಇಲ್ಲಿ ಸ್ಟ್ರೆಚ್ ಮಾಡಬೇಕು, ಸಾಧ್ಯ ಟ್ರೈ ಮಾಡಬೇಕು. ಆಗ ಬಹುಶಃ ನೀವು ನೋಡಿರ್ಬೋದು, ಹಳ್ಳಿಯಲ್ಲೆಲ್ಲ ಸಗಣಿ ಸಾರಿಸುವ ಭಂಗಿ ಹೋಲ್ತದೆ. ಅವಾಗ ಕಿಬ್ಬೊಟ್ಟೆಯ ಭಾಗ, ಮಹಿಳೆಯರ ಗರ್ಭಾಶಯಕ್ಕೆಲ್ಲ ಒಳ್ಳೆಯದು. ಇದೆಲ್ಲ ಮಾಡ್ತಾಯಿದ್ರೆ ಏನು ಫೈಬ್ರಾಯ್ಡ್ ಸಿಸ್ಟ್ ಎಲ್ಲ ಅಷ್ಟು ಡೆವಲಪೇ ಆಗೋದಿಲ್ಲ, ಎಲ್ಲ ಮೆಲ್ಟ್ ಆಗಲಿಕ್ಕೆ ಒಳ್ಳೆಯದು. ಇನ್ಹೇಲ್, ಕಮ್ ಬ್ಯಾಕ್, ರಿಲ್ಯಾಕ್ಸ್, ಸ್ಟ್ಯಾನಿಟೀಸ್, ವಿಶ್ರಾಂತಿ. ಆತ್ಮೀಯ ವೀಕ್ಷಕ ಬಾಂಧವರೇ, ಯೋಗ ಮಾಡೋ ಮುಂಚೆ ನಾವು ಕೆಲವು ವ್ಯಾಯಾಮಗಳನ್ನು ಮಾಡಬೇಕಾಗ್ತದೆ. ಈಗಾಗಲೇ ನಾವು ಕೆಲವು ಸರಳ ವ್ಯಾಯಾಮಗಳನ್ನು ಗಮನಿಸಿದ್ದೇವೆ. ಇನ್ನೀಗ ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ಪತಂಜಲಿ ಋಷಿಮುನಿಗಳು ತಿಳಿಸಿದ ಅಷ್ಟಾಂಗ ಯೋಗದ 3ನೇ ಮೆಟ್ಟಿಲೆ ಸ್ಥಿರಂ ಸುಖಂ ಆಸನಂ. ಈ ವ್ಯಾಖ್ಯಾನ ಭಾಳ ತುಂಬ ಖುಷಿ ಆಗ್ತದೆ ಹೇಳುವಾಗಲೇ. ಸ್ಥಿರಂ ಸುಖಂ ಆಸನಂ ಅಂದರೆ ನಾನು ಯಾವುದೇ ಆಸನಲ್ಲಿದ್ದಾಗ ಒಂಥರ ಸುಖಕರವಾಗಿ ಸ್ಥಿರವಾಗಿ ತುಂಬ ಹೊತ್ತು ಕೂತುಕೊಳ್ಳೋದು, ನಮಗೆ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಆವಾಗ ನಮ್ಮ ದೇಹದಲ್ಲಿ ಉಂಟಾಗುವ ನೋವುಗಳು ಕಡಿಮೆ, ಸ್ಟ್ರೆಚ್ ಆಗ್ತದೆ, ನರನಾಡಿಗಳಲ್ಲಿ ಸಾಕಷ್ಟು ರಕ್ತ ಸಂಚಾರ ಆಗ್ತದೆ, ಸ್ವಲ್ಪ ರಿಲ್ಯಾಕ್ಸ್ ಆಗಲಿಕ್ಕೆ ಒಳ್ಳೆಯದು. ಬಂಧುಗಳೇ, ಇವಾಗ ನಾವು ಸಿಟ್ಟಿಂಗ್ ವಿದೌಟ್ ಚೇರ್, ಉತ್ಕಟಾಸನ, ಈಕ್ವಲೆಂಟ್ ಟು ವಾಕಿಂಗ್. ಇದು ಬಲವತ್ತರವಾಗಿ ಕುಳಿತುಕೊಳ್ಳುವ ಭಂಗಿ. ಚೇರಲ್ಲಿ ಕೂತ್ಕೊಳ್ಳಿಕ್ಕೆ ತೋರ್ತದೆ, ಆದರೆ ಚೇರಿಲ್ಲ, ಆ ರೀತಿ ಕೂತ್ಕೊಳ್ಬೇಕು. ಕಾಲಿನ ಶೇಪ್ ಕರೆಕ್ಟ್ ಆಗಲಿಕ್ಕೆ, ಸೊಂಟ ನಡು ಟ್ರಿಮ್ ಆಗಲಿಕ್ಕೆ ಒಳ್ಳೆಯದು. ಮತ್ತು ವಾಕಿಂಗಿನ ಪ್ರಯೋಜನ ಒದಗಿ ಬರ್ತದೆ ಬಂಧುಗಳೇ. ಆಮೇಲೆ ಯಾರು ಈ ಉತ್ಕಟಾಸನ ಮಾಡಬಾರದು, ತೀರಾ ಮಂಡಿ ನೋವು ಇದ್ದವರಿಗೆ ನಾವು ಬೇಡ ಹೇಳ್ತೇವೆ. ಹಾಗೆ ಸೊಂಟ ನೋವು ತುಂಬ ಇದ್ದವರು ಬೇಡ. ಆದರೆ ಇದು ಬಹಳ ಒಳ್ಳೆಯದು. ಈಗ ಮಳೆಗಾಲ ಬಂದ್ರಂತೂ ಹೀಗೆ ವಾಕಿಂಗ್ ಹೋಗಲಿಕ್ಕೆ ಆಗ್ತಾಯಿಲ್ಲ. ಈ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಸಹ ನಮಗೆ ವಾಕಿಂಗ್ ಹೋಗು ಸಹ ಕಷ್ಟ ಆಗಿದೆ ಕೆಲವೊಮ್ಮೆ. ಆದ ಕಾರಣ ಮನೆಯಲ್ಲೇ ಕುಳಿತುಕೊಂಡು ಈ ಲಾಕ್ಡೌನ್ ಸಂದರ್ಭದಲ್ಲಿ ಅಥವಾ ಮಳೆಗಾಲ ಸಂದರ್ಭದಲ್ಲಿ ಈ ಕೆಲವೊಮ್ಮೆ ವಾಕಿಂಗ್ ಹೋಗ್ಲಿಕ್ಕೆ ಸಹ ಕಷ್ಟ ಅಲ್ಲ ಹೊರಗಡೆ, ಆವಾಗ ಈ ಆಸನವನ್ನು ನಾವು ಬಳಸಬೇಕು. ಉತ್ಕಟಾಸನ ಅಭ್ಯಾಸ ಕ್ರಮ. ಪ್ರಥಮವಾಗಿ ತಾಡಾಸನ. ಗಮನಿಸಿ ಬಂಧುಗಳೇ, ಬೆಟ್ಟದಂತೆ ನೆಟ್ಟಗೆ ನೇರವಾಗಿ ಅಲುಗಾಡಿ ನಿಲ್ಲಬೇಕು, ಎಲ್ಲ ಸೌಮ್ಯಭಾವದಲ್ಲಿರಬೇಕು, ಫ್ರೀಯಾಗಿ. ಕೈಗಳನ್ನು ತಿರುಗಿಸಿಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎರಡು ಕೈಗಳನ್ನು ನೇರವಾಗಿಸಬೇಕು. ಇಲ್ಲಿ ಸಹಜ ಉಸಿರಾಟ. ಈಗ ಇಲ್ಲಿ ಕೂತ್ಕೊಳ್ಳಿಕ್ಕಿದೆ, ಅದು ಉಸಿರಿನ ಗತಿಯೊಂದಿಗೆ ಈಕ್ವಲೆಂಟು ಚೇರಲ್ಲಿ ಕೂತ್ಕೊಳ್ಳುವ ಭಂಗಿ, ಬಟ್ ಚೇರ್ ಇಲ್ಲ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕೂತ್ಕೊಳ್ಳಿ. ಒಮ್ಮೆ ಉಸಿರು ತೆಕ್ಕೊಂಡು ಆಮೇಲೆ ಉಸಿರು ಬಿಡುತ್ತಾ ಕೂತ್ಕೊಳ್ಳಿ. ಇಲ್ಲಿ ಕೈ ನೇರವಾಗಿರಬೇಕು. ನೋಡಿ, ಈಗ ಅವರು ಕೂತಿದ್ದಾರೆ ಹಾಯಾಗಿ, ಇಲ್ಲಿಗೆ ಅವರಿಗೆ ಚೇರ್ ಇಟ್ಟರೆ ಕೂತ್ಕೊಳ್ಳೋದು, ಬಟ್ ಚೇರ್ ಇಲ್ಲ. ಸ್ಥಿರಂ ಸುಖಂ ಆಸನಂ. ನೋಡಿ, ಕಾಲಿನ ಶೇಪ್ ಕರೆಕ್ಟ್ ಆಗಲಿಕ್ಕೆ ಸೊಂಟ ನಡುವಿಗೆ ವ್ಯಾಯಾಮ, ಸಾಕಷ್ಟು ವ್ಯಾಯಾಮ ತೈಸಿ ಒದಗಿ ಬರ್ತದೆ. ಇಲ್ಲಿ ಸ್ವಲ್ಪ ಹೊತ್ತು ಒಂದು ಅರ್ಧ ನಿಮಿಷ, 1 ನಿಮಿಷ ಅಥವಾ 20 ಸೆಕೆಂಡ್ ಅಥವಾ 10 ಸೆಕೆಂಡ್ ಇರ್ಬೋದು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬರಬೇಕು. ಇನ್ನೊಮ್ಮೆ ಗಮನಿಸೋಣ ಬಂಧುಗಳೇ, ಯಾಕಂದರೆ ಇದು ತೀರಾ ಹೊಸಬ್ರಿಗೆ ಕಷ್ಟ. ಆರಂಭದಲ್ಲಿ ನಾವು ಸ್ವಲ್ಪ ಬಾಗಿ ಹೇಳ್ತೇವೆ. ಈ ಸ್ಥಿತಿಯಲ್ಲಿ ಉಸಿರನ್ನು ಬಿಡುತ್ತಾ ಅಂದರೆ ರೇಚಕ, ಎಕ್ಸೇಲ್. ನೋಡಿ, ಯಾರು ಇಷ್ಟೇ ಸಾಕು, ಮತ್ತು ಇನ್ನು ಮೇಲೆ ಬರಲಿ, ಇನ್ನು ಮೇಲೆ ನೋಡಿ, ಆರಂಭದಲ್ಲಿ ಇಷ್ಟೇ. ಆಮೇಲೆ ಟ್ರೈ ಮಾಡಬೇಕು, ಡೇ ಬೈ ಡೇ, ಪ್ರತಿ ದಿವಸ ಟ್ರೈ ಮಾಡ್ತಾ ಮಾಡ್ತಾ ಕೂತ್ಕೊಳ್ಬೇಕು. ಅದು ಎಲ್ಲಿವರೆಗೆ ಬರಬೇಕು ಅಂದರೆ ನೋಡಿ, ಅಲ್ಲಿ ತೈಸ್ ನೋಡಿ, ಅದು ಸಾಮಾನ್ಯ ಲೆವೆಲ್, ಒಂದೇ ಹೀಗೆ ಲೆವೆಲಲ್ಲಿ ಸಮಾನಾಂತರವಾಗಿ ಬರಬೇಕು. ಕೈಯೆಲ್ಲ ಸ್ವಲ್ಪ ಬೇಕಾದ್ರೆ ಹಿಂದೆ ಮಾಡ್ಬೋದು, ಬೆನ್ನೆಲ್ಲ ಸ್ಟ್ರೇಟ್ ಆಗಿದೆ. ಸಹಜ ಉಸಿರಾಟ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬಂದು ಕೈಗಳನ್ನು ತಿರಿಸಿಕೊಂಡು ರಿಲ್ಯಾಕ್ಸ್. ಈ ಆಸನದ ಮುಖ್ಯ ಪ್ರಯೋಜನ ವಾಕಿಂಗಿನ ಬೆನಿಫಿಟ್. ಇದನ್ನು ಒಂದು 3 ಸಲ ಎಲ್ಲ ಮಾಡಿದರೆ ಒಂದು ಅರ್ಧ ನಿಮಿಷ, 1 ನಿಮಿಷ ಇರ್ತಾರೆ. ಈಕ್ವಲೆಂಟು 5 ಕಿಲೋಮೀಟರ್ ವಾಕಿಂಗ್ ಅಂತ ಅಮೇರಿಕಾದಲ್ಲಿ ನಮ್ಮೊಬ್ಬರು ಸ್ನೇಹಿತರು ಅದನ್ನು ಟೆಸ್ಟ್ ಮಾಡಿ ಹೇಳಿದ್ದಾರೆ. ನಮಗೆ ಅಷ್ಟು ಬೆನಿಫಿಟ್ ಆಗಿದೆ ಅಂತ ಹೇಳ್ತಾರೆ. ಇದು ಸಂಶೋಧನೆಯಲ್ಲಿ ಸಹ ಎಸ್ ಆಗಿದೆ ಬಂಧುಗಳೇ. ಈಗ ಅದರ ಇನ್ನೊಂದು ಪ್ರಕಾರ, ಕೆಲವರಿಗೆ ಇದು ಕಷ್ಟ ಆಗ್ತದೆ. ಹಸ್ತವನ್ನು ಮುಂದೆ ಚಾಚಿ ನೋಡೋಣ. ಈ ರೀತಿ ಎರಡು ಹಸ್ತವನ್ನು, ಬೆರಳೆಲ್ಲ ಈ ರೀತಿ ಪಾಯಿಂಟ್, ಇದೆಲ್ಲ ಫ್ರೀಯಾಗಿರ್ಬೇಕು, ಎಲ್ಲಿ ಬಿಗಿತೆ ಇರಬಾರ್ದು. ಯಾವುದೇ ಆಸನ ಮಾಡುವಾಗ ದೇಹದ ಬಿಗಿತೆ ಇರಬಾರ್ದು. ನಮ್ಮ ದೇಹದಲ್ಲಿ ಇರುವಂತಹ ದೇಹದ ಮನಸ್ಸಿನ ಬಿಗಿತಗಳು, ಆ ಗಂಟುಗಳು ಹೋಗಲಾಡಿಸಿಕೆ ಈ ಆಸನಗಳು. ಈಗ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮಂಡಿಯನ್ನು ಬಾಗಿಸಬೇಕು. ಈಕ್ವಲೆಂಟ್ ಟು ವಾಕಿಂಗ್, ಸಿಟ್ಟಿಂಗ್ ವಿದೌಟ್ ಚೇರ್. ಈಗ ಅವರಿಗೆ ಚೇರ್ ಕೊಟ್ಟರೆ ಕೂತ್ಕೊಳ್ಬೋದು, ಬಟ್ ಚೇರ್ ಇಲ್ಲ, ಆದರೂ ಅವರು ಕೂತಿದ್ದಾರೆ, ಹಾಯಾಗಿ ಕೂತಿದ್ದಾರೆ.
ನೋಡಿ ಇಲ್ಲಿ ಸ್ವಲ್ಪ ಹೊತ್ತು ಬೆನ್ನೆಲ್ಲ ನೇರವಾಗಿದೆ, ಮುಖದಲ್ಲಿ ಸೌಮ್ಯ ಭಾವ, ಸಹಜ ಉಸಿರಾಟ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬರಬೇಕು. ಗಮನಿಸಿ ಬಂಧುಗಳು ಇನ್ನೊಮ್ಮೆ, ಯಾಕಂದರೆ ಇದು ಒಮ್ಮೆಗೆ ಆಗೋದಿಲ್ಲ. ಯಾಕೆ ನಾವು ಆರಂಭದಲ್ಲಿ ಸ್ವಲ್ಪ ಬಾಗಿ ಹೇಳ್ತೇವೆ, ಯಾಕಂದರೆ ಬೆನ್ನು ಬಿಗಿತೇ ಇರ್ತದಲ್ಲ, ಮತ್ತು ಸೊಂಟ ನೋವು ಮಂಡಿ ನೋವು ಇದ್ದವರು ಇದನ್ನು ಮಾಡುವುದೇ ಬೇಡ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಗಮನಿಸಿ ಬಂಧುಗಳೇ, ಇಷ್ಟೇ ಸಾಕು. ಅಥವಾ ಇನ್ನು ಸ್ವಲ್ಪ ಮೇಲೆ ಬರಲಿ ನೋಡಿ, ಹೀಗೆ ಈಗ ಸಾಧ್ಯವಾಗುವಷ್ಟೇ ಬಗ್ಗೋದು. ಒಂದು ದಿವಸ ಒಂದು ವಾರ ಹೀಗೆ ಮಾಡೋದು, ಆಮೇಲೆ ನಿಧಾನವಾಗಿ ಹೆಚ್ಚು ಹೆಚ್ಚು ಮಾಡ್ತವೆ. ಇನ್ನೂ ಬಗ್ಬೇಕು, ಕೊನೆಗೆ ಎಷ್ಟು ಬಾಗಬೇಕು ಅಂದರೆ ನೋಡಿ ಅಲ್ಲಿ ತೈಸ್ ನೋಡಿ, ಅದೆಲ್ಲ ಸಮಾನಾಂತರ ತರಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಸ್ಥಿತಿ ಬಂದು ವಿಶ್ರಾಂತಿ. ಈ ಹೆಸರು ಉತ್ಕಟಾಸನ, ಈಕ್ವಲೆಂಟ್ ಟು ವಾಕಿಂಗ್ ಅಂತೇಳಿ ಅಡ್ಡ ಹೆಸರಿದೆ. ಕಾಲಿನ ಶೇಪ್ ಕರೆಕ್ಟ್ ಆಗಲಿಕ್ಕೆ, ಸೊಂಟಕ್ಕೆ ನಡುವಿಗೆಲ್ಲ ಒಳ್ಳೆಯದು. ಇದಿಷ್ಟು ಸಂಕ್ಷಿಪ್ತ ಮಾಹಿತಿಗಳು. ಆತ್ಮೀಯ ವೀಕ್ಷಕ ಬಾಂಧವರೇ, ಮುಂದಿನ ಯೋಗಾಸನ ಅರ್ಧ ಚಕ್ರಾಸನ. ಹಿಂದಿನ ಸಂಚಿಕೆಯಲ್ಲಿ ಸಹ ನಾವು ಇದನ್ನು ಅರ್ಧ ಚಕ್ರಾಸನ ಬಗ್ಗೆ ಮಾಹಿತಿ ನೀಡಿದ್ದೇವೆ. ಆದರೂ ಇದು ಸಹ ಬಹಳ ಅಗತ್ಯದ ಆಸನ, ಯಾಕಂದರೆ ಇತ್ತೀಚಿನ ಪ್ರಸಕ್ತ ಪರಿಸ್ಥಿತಿ ಭಾಳ ಅಗತ್ಯ. ಮತ್ತು ನಾವು ಸಾಮಾನ್ಯವಾಗಿ ಆಗ ನಾನು ಹೇಳಿದ ಹಾಗೆ ನಾವು ಬೆನ್ನೆಲ್ಲ ಹೆಚ್ಚು ಬಾಗ್ತಾ ಇರ್ತದೆ, ಆ ಬ್ಯಾಕೆಲ್ಲ ಸ್ಟ್ರೈಟ್ ಆಗಲಿಕ್ಕೆ ಒಳ್ಳೆಯದು, ಮತ್ತು ಸ್ವಲ್ಪ ಬೆನ್ನು ಬಲಿಷ್ಠತೆಗೆ ಒಳ್ಳೆಯದು. ಈ ಅರ್ಧ ಚಕ್ರಾಸನದ ಪ್ರಯೋಜನಗಳು: ಇದು ನಿಂತುಕೊಂಡು ಹಿಂದಕ್ಕೆ ಬಾಗುವಂಥ ಭಂಗಿ, ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಲಿಕ್ಕೆ, ಈ ಆಂಗ್ಲ ಭಾಷೆಯಲ್ಲಿ ನಾವು ಲಂಗ್ಸ್ ಕೆಪ್ಯಾಸಿಟಿ ಹೆಚ್ಚಾಗಲಿಕ್ಕೆ ಹೇಳ್ತೀವಿ. ಆಮೇಲೆ ಹೃದಯಕ್ಕೆ ಮೃದುವಾದ ವ್ಯಾಯಾಮ, ಅಸ್ತಮಾ ನಿಯಂತ್ರಣ, ಥೈರಾಯ್ಡ್ ಗ್ರಂಥಿಯ ಒಂದು ಆರೋಗ್ಯ ವರ್ಧನೆ, ಇಲ್ಲಿ ಅನಾಹತ ಚಕ್ರ, ವಿಶುದ್ಧಿ ಚಕ್ರ ಎಲ್ಲ ಸ್ಟ್ರೆಚ್ ಆಗ್ತದೆ. ಹಾಗೆ ಬೆನ್ನಿನ ಹುರಿಯ ಬಿಗಿತ, ಸ್ಪೈನಲ್ ಕಾರ್ಡ್ ಆ ಸ್ಟಿಫ್ನೆಸ್ ಅದೆಲ್ಲ ಹೋಗಲಾಡಲಿಕ್ಕೆ ಒಳ್ಳೆಯದು. ಈ ಪ್ರಸಕ್ತ ಪರಿಸ್ಥಿತಿ ಅಗತ್ಯ. ಈಗಾಗಲೇ ನಾವು ಕೊರೋನಾದ ಒಂದು ಸಂದರ್ಭದಲ್ಲಿ ತುಂಬ ಹೊತ್ತು ಡಿವೈಸಲ್ಲಿ ಅಥವಾ ಆನ್ಲೈನ್ ಕೆಲಸ ಮಾಡ್ತಾ ಬಗ್ಗಿ ಹೀಗೆ ಬೆಂಡಾಗಿ ಹೋಗ್ತಾ ಇರ್ತದೆ ನಮ್ಮ ದೇಹ. ಇದು ಹಿಂದಕ್ಕೆ ಬಾಗುವ ಭಂಗಿ ಈ ಒಂದು ಪರಿಸ್ಥಿತಿಯಲ್ಲಿ ಬಹಳ ಅಗತ್ಯ ಅಂತ ನಮ್ಮ ಅನುಭವದಲ್ಲಿ ಅದು ಕಂಡುಬಂದಿದೆ ಬಂಧುಗಳೇ. ಈಗ ಅರ್ಧ ಚಕ್ರಾಸನ ಯಾರು ಮಾಡಬಾರದು? ಹೃದಯ ರೋಗಿಗಳಿಗೆ ಬೇಡ ಹೇಳ್ತೀವಿ. ಆಮೇಲೆ ತೀರಾ ಕುತ್ತಿ ನೋವಿದ್ದವರು ಸಹ ಅಭ್ಯಾಸ ಮಾಡುವುದು ಬೇಡ. ಅರ್ಧ ಚಕ್ರಾಸನ, ಆಂಗ್ಲ ಭಾಷೆಯಲ್ಲಿ ಹಾಫ್ ವಿಲ್ ಪೋಶ್ಚರ್ ಹೇಳ್ತೀವಿ. ಅದರಲ್ಲಿ ಕುತ್ತಿಗೆಯನ್ನು ಹ್ಯಾಂಗಿಂಗ್ ಮಾಡುವಂತಹ, ಹಿಂದಕ್ಕೆ ಬಾಗಿಸುವಂತಹ ಭಂಗಿ. ಅದನ್ನು ನಾವು ಪಾರ್ಶ್ವದಲ್ಲಿ ಗಮನಿಸೋಣ. ಈಗ ಅವರು ಪಾರ್ಶ್ವದಲ್ಲಿ ಪ್ರಾತ್ಯಕ್ಷತೆ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದಾರೆ. ಪ್ರಥಮವಾಗಿ ತಾಡಾಸನ. ಇಲ್ಲಿ ಪ್ರತಿಯೊಂದು ಆಸನ ಮಾಡುವಾಗ ನಾವು ವಿಧಾನ ಅಂದರೆ ನಾವು ಆಂಗ್ಲ ಭಾಷೆಯಲ್ಲಿ ಮೆಥಡ್ ಅಂತ ಒತ್ತಿ ಹೇಳ್ತೀವಿ, ಯಾಕೆಂದರೆ ಅದು ಹೇಳಿದ್ರೆ ಒಳ್ಳೆ ಕೂಳಿ ಜನರಿಗೆ ಅರ್ಥ ಆಗ್ತದೆ. ಮೆಥಡ್ ಬಹಳ ಮುಖ್ಯ. ತಾಡಾಸನ, ಕಾಲುಗಳಲ್ಲಿ ಸ್ವಲ್ಪ ಅಂತರ, ಸೊಂಟದ ಹಿಂಭಾಗಕ್ಕೆ 2 ಕೈಗಳು, ಇನ್ನು ಸ್ವಲ್ಪ ಹತ್ತಿರ ತರ್ಬೋದು, ಕಾಲನ್ನು ಇನ್ನು ಸ್ವಲ್ಪ ಹತ್ತಿರ ಬರಲಿ, ಸಾಮಾನ್ಯ ನಮ್ಮ ಈ ಭುಜದ ಮಟ್ಟಕ್ಕೆ ಆದರೆ ಒಳ್ಳೆಯದು. ಇಲ್ಲಿ ನಾವು ವಿಧಾನ ಯಾಕೆ ಮುಖ್ಯ ಅಂದರೆ, ಗಮನಿಸಿ ಬಂಧುಗಳೇ, ನನ್ನ ದೇಹ ಮನಸ್ಸಿನ ಆ ಒಂದು ಲಿಂಕ್ ಇಲ್ಲಿ ಮುಖ್ಯವಾಗಿ ನಮ್ಮ ದೇಹ ಮತ್ತು ಮನಸ್ಸಿಗೆ ಭಾಳಷ್ಟು ಸಾಮ್ಯತೆ ಇದೆ, ಲಿಂಕ್ ಇದೆ. ನಾವು ತಿಳಿದೀವಿ ದೇಹ ಬೇರೆ ಮನಸ್ಸು ಬೇರೆ ಅಲ್ಲ, ದೇಹ ಮತ್ತು ಮನಸ್ಸು ಒಂದೇ, ಅದು ಸಮತೋಲನಲ್ಲಿ ಒಂದೇ ಲೆಕ್ಕ ಹೋಗಬೇಕು. ಅದು ಹೋಗಲಿಕ್ಕೆ ಈ ವಿಧಾನ. ಈಗ ನಾನು ನನ್ನ ವಿಧಾನ ಬಿಟ್ಟರೆ ಅದು ಸರ್ಕಸ್ ಆಗ್ತದೆ, ಮ್ಯಾಜಿಕ್ ಆಗ್ತದೆ. ಯೋಗ ಸರ್ಕಸ್ ಅಲ್ಲ, ಮ್ಯಾಜಿಕ್ ಅಲ್ಲ. ಶಾಂಡಿಲ್ಯ ಉಪನಿಷತ್ತಲ್ಲಿ ಹೇಳಿದಾಗೆ ಜೀವಾತ್ಮ ಪರಮಾತ್ಮ ಐಕ್ಯ ಅವಸ್ಥೆ ಯೋಗ. ಇದು ಬಹಳ ನಾವು ಒತ್ತಿ ಹೇಳೋದು, ಯಾಕೆಂದರೆ ವಿಧಾನ ಬಹಳ ಮುಖ್ಯ. ಕೊನೆಯ ಪಕ್ಷ ಒಂದು 5 ಆಸನ ಮಾಡಿ ಸಾಕು, ಸಮಯ ಇಲ್ಲದ್ರೆ. ಆದರೆ ಪ್ರತಿಯೊಂದು ಆಸನ ವಿಧಾನ ಮುಖ್ಯ. ಸೊಂಟದ ಹಿಂಭಾಗಕ್ಕೆ 2 ಕೈಗಳು, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಸೊಂಟದ ಮೇಲ್ಭಾಗದಿಂದ ಹಿಂದೆ ಬಾಗಬೇಕು. ನೋಡಿ ಅಲ್ಲಿ ನೆಕ್ ಆ್ಯಂಡ್ ಹೆಡ್ ಹ್ಯಾಂಗಿಂಗ್ ಪೊಸಿಷನ್. ಅರೆ ಮಂಡಿ ಬಾಗಿಸಬಾರ್ದು. ನೋಡಿ ಎಷ್ಟು ಸ್ಟ್ರೆಚ್ ಆಗ್ತದೆ. ಇಲ್ಲಿ ಶ್ವಾಸಕೋಶದ ವಪೆಯ ಭಾಗ ಹೆಚ್ಚಿನ ಪ್ರಮಾಣ ಆಮ್ಲಜನಕ ಹೋಗಲಿಕ್ಕೆ ಸುಲಭ. ಆಮೇಲೆ ಹೃದಯಕ್ಕೆ ಮೃದುವಾದ ವ್ಯಾಯಾಮ, ಆದರೆ ಹೃದಯ ರೋಗಿಗಳು ಮಾಡುವಾಗಿಲ್ಲ. ನೋಡಿ ಶಿರಸ್ಸಿಗೆ ರಕ್ತ ಸಂಚಲನೆ, ಕೆಲವೊಮ್ಮೆ ಹೊಸಬರಿ ಚಕ್ಕರ್ ಬರ್ತದೆ ಈ ಆಸನ ಮಾಡುವಾಗ. ಇಲ್ಲಿ ಸ್ವಲ್ಪ ಹೊತ್ತು ಸಾಮಾನ್ಯ ಉಸಿರಾಟ ಮಾಡುತ್ತಾ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಸಹಜ ಸ್ಥಿತಿ. ಈ ಆಸನ ನೂತನವಾಗಿ ಈ ಒಮ್ಮೆಗೆ ಅಷ್ಟು ಬಗಲಿಕ್ಕೆ ಕಷ್ಟ, ಯಾಕೆಂದರೆ ಬೆನ್ನು ಬಿಗಿತಾ ಇರ್ತದೆ ಅಥವಾ ಅಷ್ಟು ಬೆಂಡ್ ಆಗ್ತಾ ಇಲ್ಲ. ಅಂಥವ್ರು ಹೇಗೆ ಮಾಡ್ಬೋದು? ಸೊಂಟದ ಹಿಂಭಾಗಕ್ಕೆ 2 ಕೈಗಳು, ಉಸಿರನ್ನು ತೆಗೆದುಕೊಂಡು ಮೆಲ್ಲಗೆ ಸೊಂಟ ದೂಡಬೇಕು. ನೋಡಿ ಇಷ್ಟೇ ಮಾಡಬೇಕು, ಸುರುಸುರಿ ಇಷ್ಟೇ ಸಾಕು ಹೇಳ್ತೀವಿ. ಆಮೇಲೆ ಇನ್ನೂ ಟ್ರೈ ಮಾಡೋದು ಮೆಲ್ಲಗೆ, ಡೇ ಬೈ ಡೇ, ದಿನ ಹೋದಾಗೆ ಅಭ್ಯಾಸ ಮಾಡಬೇಕು. ಅಲ್ಲಿ ಸಹ ನಿಲ್ಬೋದು. ಮತ್ತು ಸಾಧ್ಯವಾದರೆ ಪೂರ್ತಿ ನಾವು ಬೆಂಡ್ ಮಾಡಲಿಕ್ಕೆ ಪ್ರಯತ್ನ ಬಂಧುಗಳೇ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ, ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಸ್ವಸ್ಥಾನಕ್ಕೆ ಬಂದು ವಿಶ್ರಾಂತಿ. ಸ್ಟ್ಯಾಂಡರ್ಡ್ ಈಸ್. ಮುಂದಿನ ಯೋಗಾಸನ ಪಾರ್ಶ್ವೋತ್ಥಾನಾಸನ.
ಪಾರ್ಶ್ವಕ್ಕೆ ಬಾಗುವಂಥ ಭಂಗಿ, ಇದು ಸಹ ಹಾಗೆ ಶ್ವಾಸಕೋಶದ ಒಪ್ಪೆಗೆ ಉತ್ತಮವಾದಂತಹ ವ್ಯಾಯಾಮ. ಆಮೇಲೆ ಇದು ನಿಂತುಕೊಂಡು ಪಾರ್ಶ್ವದಲ್ಲಿ ಮುಂದಕ್ಕೆ ಬಾಗೋದು, ಆವಾಗ ಬೆನ್ನು ಬಲಿಷ್ಠತೆ ಆಗ್ತದೆ. ಮತ್ತು ಶಿರಸ್ಸಿಗೆ ರಕ್ತ ಸಂಚಲನೆ, ನರಮಂಡಲ ಸಚೇತನ. ಸಾಮಾನ್ಯವಾಗಿ ಈ ಮನಸ್ಸಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದವರಿಗೂ ಸಹ ಇದು ಬಹಳ ಸಹಕಾರಿ. ಈ ಬ್ರೈನ್ ಸೆಲ್ಸ್ ನ್ಯೂರಾನ್ ಆ್ಯಕ್ಟಿವೇಟ್ ಆಗಲಿಕ್ಕೆ ಸಹ ಬಹಳ ಸಹಕಾರಿ ಬಂಧುಗಳೇ. ಈ ಪಾರ್ಶ್ವತ್ಥಾಸನ ಯಾರು ಮಾಡಬಾರದು, ತೀರಾ ಸೊಂಟ ನೋವು ಮತ್ತು ಬೆನ್ನು, ಹೆಚ್ಚಿನ ರಕ್ತದ ಒತ್ತಡ ಅಥವಾ ಹೃದಯ ದೌರ್ಬಲ್ಯ ಇದ್ದವರು ನಾವು ಮಾಡೋದು ಬೇಡ ಅಂತ ಹೇಳ್ತೀವಿ. ಈ ಆಸನ ಅಭ್ಯಾಸ ಕ್ರಮ, ಪ್ರಥಮವಾಗಿ ತಾಡಾಸನ, ಬೆಟ್ಟದಂತೆ ನೆಟ್ಟಕ್ಕೆ ಸ್ವಲ್ಪ ನಾವು ಒಂದು ಆ್ಯಂಗಲಲ್ಲಿ ತೋರಿಸ್ತಾ ಇದ್ದೀವಿ. ಆಮೇಲೆ 3ರಿಂದ 3.5 ಅಡಿಯಷ್ಟು ಕಾಲನ್ನು ವಿಸ್ತರಿಸಬೇಕು. ಆಮೇಲೆ ಇದು ಲಾಕ್ ಮಾಡಬೇಕು ಹಿಂದೆ, ಈ ರೀತಿ ಬ್ಯಾಕೆಲ್ಲ ಸ್ಟ್ರೇಟ್ ಆಗಿರಬೇಕು. ಇನ್ನು ಬಲಕಾಲು 90 ಡಿಗ್ರಿಯಷ್ಟು, ಎಡಕಾಲು ಸ್ವಲ್ಪ ಒಳಗಡೆ, ಇನ್ನು ಸ್ವಲ್ಪ ಒಳಗಡೆ. ಇಲ್ಲಿ ಗಮನಿಸಬೇಕಾದ ಅಂಶ ಬಂಧುಗಳೇ, ಈ ನಮ್ಮ ಭುಜ ಫುಲ್ಲು ಗೆರೆ, ಒಂದೇ ಗೆರೆಯಲ್ಲಿ ನಮ್ಮ ಮೂಗು ಏನು ತುಟಿಯ ಭಾಗೆಲ್ಲ ಮಂಡಿಯ ಸಮಾನಾಂತರವಾಗಿ ಬರಬೇಕು. ಅದು ನಾವು ಕರೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಬಗ್ಲಿಕ್ಕೆ ಸುಲಭ ಆಗ್ತದೆ. ಇಲ್ಲದಿದ್ರೆ ಏನಾಗ್ತದೆ, ನಮ್ಮದು ಯಾವಾಗಲೂ ತಪ್ಪಾಗಿಯೇ ಅಭ್ಯಾಸ ಆಗ್ತದೆ. ಗಮನಿಸಿ ಬಂಧುಗಳೇ, ಇಲ್ಲಿ ಇದು ಹೇಗೆ ಒಂದೇ ಗೆರೆಯಲ್ಲಿ ಭುಜ ಒಂದೇ ಸ್ಟ್ರೈಟ್ ಆಗಿರಬೇಕು, ನಮ್ಮ ಮೂಗು ತುಟಿಯ ಭಾಗ ಇದೆಲ್ಲ ನಮ್ಮ ಮಂಡಿಯ ನೇರಕ್ಕೆ ತರಬೇಕು ನಾವು. ಈಗ ಸಾಮಾನ್ಯವಾಗಿ ಆಲ್ಮೋಸ್ಟ್ ಬಂತು. ಇನ್ನೀಗ ಪಾರ್ಶ್ವೋತ್ಥಾನಾಸನ ಅಭ್ಯಾಸ ಮಾಡುವ ಕ್ರಮ ಹೀಗೆ. ಇಲ್ಲಿ ಮೇಯ್ನ್ ಇರೋದೇ ಶಿರಸ್ಸಿಗೆ ರಕ್ತ ಸಂಚಲನೆ, ನರಮಂಡಲ ಸಚೇತನಕ್ಕೆ ತುಂಬ ಒಳ್ಳೆಯ ಆಸನ. ಮತ್ತು ಬೆನ್ನಿನ ಹುರಿ, ಸ್ಪೈನಲ್ ಕಾರ್ಡಿಗೆ ಸಹ ಬಹಳ ಒಳ್ಳೆಯದಾಗ್ತದೆ. ಈಗ ಒಮ್ಮೆ ಉಸಿರನ್ನು ತೆಕ್ಕೊಂಡು ಹಿಂದೆ ಬಾಗಬೇಕು, ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಸಾಧ್ಯವಾಗುವಷ್ಟೇ ಬಾಗಬೇಕು. ನೋಡಿ, ಸಾಧ್ಯವಾಗುವಷ್ಟೇ ಬಾಗಿ ರೇಚಕ ನೋಡಿ, ಅಲ್ಲಿ ಆರಂಭದಲ್ಲಿ ಚಿನ್ನ, ಆಮೇಲೆ ಹಣೆ ಎಲ್ಲ ತಂದು ಇಲ್ಲಿ ನಿಲ್ಲಿಸಬೇಕು. ಸಹಜ ಉಸಿರಾಟ, ಸ್ವಲ್ಪ ಹೊತ್ತು ಫ್ರೀ ಆಗಿರಬೇಕು, ಕಣ್ಣು ಮುಚ್ಚಬೇಕಲ್ಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬರಬೇಕು. ಹಾಗೆ ಅದನ್ನು ಇನ್ನೊಂದು ಬದಿಯಲ್ಲಿ ಸಹ ಪಾರ್ಶ್ವದಲ್ಲಿ ನೋಡೋಣ. ಎಡಕಾಲು 90 ಡಿಗ್ರಿ, ಬಲಕಾಲು ಒಳಗಡೆ. ಇಲ್ಲಿ ಹಸ್ತ ಹೀಗೆ ಇಟ್ಕೊಳ್ಬೇಕು. ನೋಡಿ, ಇದು ಸಹ ಬಹಳ ಪ್ರಾಮುಖ್ಯ. ಒಂದೇ ಗೆರೆಯಲ್ಲಿ ನೋಡಿ, ಅಲ್ಲಿ ಲಿಪ್ಸ್, ಮೂಗು ಅಂದರೆ ಅದೆಲ್ಲ ಮಂಡಿಯ ಸಮಾನಾಂತರ ಆ ನೇರಕ್ಕೆ ತರಬೇಕು. ಇದೆಲ್ಲ ಆರಂಭದಲ್ಲಿ ಭಾಳ ಕಷ್ಟ, ಅದಕ್ಕೆ ನಾವು ಗುರುಮುಖೇನ ಕಲಿಬೇಕು ಹೇಳೋ ಉದ್ದೇಶ ಹಾಗೆ. ಇದು ನೋಡಲಿಕ್ಕೆ ನಮಗೆ ಸ್ವಲ್ಪ ಸುಲಭ ಅಂತ ಕಾಣ್ತದೆ, ಬಗ್ಗುವಾಗ ಬಾಗ್ಲಿಕ್ಕೆ ಆಗ್ತದೆ, ಬೆನ್ನು ಬಿಗಿತಾ ಇರ್ತದೆ. ಅದಕ್ಕೆ ನಾವು ವಾರ್ಮಪ್ ಎಕ್ಸಸೈಸ್ ಮಾಡಬೇಕು ಹೇಳೋದಾಗಿ. ಕೆಲವು ತಂತ್ರಗಳು, ಕೆಲವು ಟೆಕ್ನಿಕ್ ಇದೆ ಬೆಂಡಾಗಲಿಕ್ಕೆ. ಈಗ ಫುಲ್ಲು ಇನ್ನು ಭುಜ ಸ್ವಲ್ಪ ತಿರಿಸ್ಬೋದು. ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುತ್ತಾ. ಈಗ ಹೊಸೊಬ್ಬರು ಎಷ್ಟು ಮಾಡ್ಬೋದು, ಇವು ಆರಂಭದಲ್ಲಿ ಬಾಗಲಿಕ್ಕೆ ಕಷ್ಟ ಆಗ್ತದೆ. ನೋಡಿ, ಅವರು ಸ್ವಲ್ಪ ಬಾಗ್ತಾರೆ, ಬಗ್ಬೇಕು, ಅಲ್ಲಿ ನಿಲ್ಲಬೇಕು. ಈಗ ನನಗೆ ಇಷ್ಟೇ ಬಗ್ಲಿಕ್ಕೆ ಆಗ್ತಾ ಇಲ್ಲ, ಬೆನ್ನು ಬಿಗಿತಾ ಇದೆ ಅಲ್ವಾ. ಇನ್ನು ಮೆಲ್ಲಗೆ ಅಲ್ಲಿ ಹಿಂದೆ ಮುಂದೆ ಮಾಡಿ, ತಲೆ ಸ್ವಲ್ಪ ಹಿಂದೆ ಮುಂದೆ ಬಗ್ಗಿಸ್ಬೇಕು, ಪುನಃ ಬೆಂಡ್ ಮಾಡಿ. ನೋಡಿ, ಆ ರೀತಿ ತಲೆ ಬಾಗಿಸಿ ಸಹ ಹಾಗೆ ನಂಬರ್ ಆಫ್ ಅಟೆಂಪ್ಟ್ ಮಾಡಬೇಕು. ಮಾಡ್ತಾ ಹಾಗೆ ಹಿಂದೆ ಮುಂದೆ ತಂದು ಅಲ್ಲಿ ಒರಗಿಸಿಡಬೇಕು. ನಮ್ಮ ಹಣೆಯನ್ನು ಮಂಡಿಯ ಕೆಳಗೆ ಒರಗಿಸಿಡಬೇಕು, ಕಣ್ಣು ಮುಚ್ಚಬೇಕು, ಸಹಜ ಉಸಿರಾಟ ಇದೆಲ್ಲ ಸಮಾನಾಂತರ ಇರಬೇಕು. ಹಿಂಗಾಲು, ಹೀಲ್ಸ್ ಒಂದೇ ಗೆರೆಯಲ್ಲಿರಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬಂದು ಸ್ವಸ್ಥಾನಕ್ಕೆ ಬಂದು ವಿಶ್ರಾಂತಿ. ಇಲ್ಲಿ ಯಾವುದೇ ಒಂದು ಆಸನ ಮಾಡೋ ವಿಧಾನ ತುಂಬ ಮುಖ್ಯ. ಯಾಕೆಂದರೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಏನಾಗ್ತದೆ, ನಮಗೆ ಅದರ ಪ್ರಯೋಜನ ಅಷ್ಟು ಪರಿಪೂರ್ಣವಾಗಿ ಸಿಗ್ತಾ ಇಲ್ಲ. ಮತ್ತು ಇನ್ನೇನು ಕೆಲವು ಕ್ಯಾಚ್ಗಳು, ನೋವೆಲ್ಲ ಬರ್ತದೆ. ಮತ್ತು ಯೋಗಾಸನ ಮಾಡುವಾಗ ಯಾವುದೇ ಹಂತದಲ್ಲಿ ನಾವು ದೇಹ ಬಿಗಿ ಮಾಡಬಾರ್ದು, ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಬಾಗಬೇಕು. ಈಗ ನಮಗೆ ಒಂದು ವಾರವೇದಲ್ಲಿ ಬೇಗ ಮುಂದಕ್ಕೆ ಬಾಗಬೇಕು ಆಗೋದಿಲ್ಲ. ಕೆಲವರಿಗೆ ಕೆಲವು ವರ್ಷ ಬೇಕಾಗ್ತದೆ, ಕೆಲವರಿಗೆ 1 ವಾರ 2 ವಾರ ಸಾಕು. ಅದಕ್ಕೆ ಎಳೆಯ ಪ್ರಾಯದ ಮಕ್ಕಳು ಕಲಿತ್ರೆ ಬೇಗನೆ ಬೇಕಾದಾಗೆ ಬೆಂಡ್ ಆಗಲಿಕ್ಕಾಗ್ತದೆ. ಮತ್ತು ಅವರಿಗೆ ಜೀವವಾದ ಕೊನೆ ತನಕ ಒಮ್ಮೆ ನನ್ನ ಬೆಂಡಿಂಗ್ ಅಂದರೆ ನಾನು ಮುಂದಕ್ಕೆ ಬಾಗುವುದಾಗಲಿ ಹಿಂದಕ್ಕೆ ಬಾಗುವುದಾಗಲಿ ಹೆಚ್ಚಾದರೆ, ಎಳೆಯ ಪ್ರಾಯದಲ್ಲಿ ಕಲಿತು ಬಂದರೆ ಮತ್ತು ನಿತ್ಯ ಮಾಡ್ತಾ ಇದ್ದರೆ ಎಷ್ಟು ವರ್ಷ ಆದರೂ ಸಹ ನಮಗೆ ಬೇಕಾದಾಗೆ ಬಾಗಲಿಕ್ಕೆ ಸಹಕಾರಿ ಬಂಧುಗಳೇ. ಇದಿಷ್ಟು ಪಾರ್ಶ್ವೋತ್ಥಾನಾಸನ ಬಗ್ಗೆಯ ಒಂದು ಸಂಕ್ಷಿಪ್ತ ಮಾಹಿತಿಗಳು. ಆತ್ಮೀಯ ವೀಕ್ಷಕ ಬಾಂಧವರೇ, ಈ ಸಂಚಿಕೆಯಲ್ಲಿ ಕೆಲವು ಆಯ್ದ ಯೋಗಾಸನಗಳ ಬಗ್ಗೆಯ ಸಂಕ್ಷಿಪ್ತ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಹಾಗೆ ಯೋಗದ ಕೊನೆಯಲ್ಲಿ ನಿತ್ಯ ನಿರಂತರ ಕಡ್ಡಾಯವಾಗಿ ಶವಾಸನ ಮಾಡಬೇಕು, ಅದರ ಬಗ್ಗೆ ಮಾಹಿತಿಯನ್ನು ಹಿಂದಿನ ಸಂಚಿಕೆಯಲ್ಲಿ ನಾವು ಅದರ ಮಾಹಿತಿ ಸಹ ನಾವು ಪಡೆದುಕೊಂಡಿದ್ದೇವೆ ಬಂಧುಗಳೇ. ಈಗ ನಾವು ಮುದ್ರಾ ಯೋಗ, ಇತ್ತೀಚಿನ ಆಧುನಿಕ ಜೀವನ ಶೈಲಿಯಲ್ಲಿ
ಕೆಲವೊಮ್ಮೆ ಯೋಗ ಮಾಡಲಿಕ್ಕೆ ಟೈಮ್ ಇಲ್ಲ, ಜಿಮ್ ಮಾಡಲಿಕ್ಕೆ ಟೈಮ್ ಇಲ್ಲ, ವಾಕಿಂಗ್ ಹೋಗ್ಲಿಕ್ಕೆ ಸಹ ಕಷ್ಟ ಆಗ್ತದೆ, ಅಥವಾ ಯಾವುದೇ ರೀತಿಯ ದೈಹಿಕ ಚಟುವಟಿಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಮುದ್ರೆಗಳು ಫಿಸಿಯೋಥೆರಪಿ, ಅದಕ್ಕೆ ಮಂತ್ರ ಹಾಕಿದರೆ ಸೌಂಡ್ ಥೆರಪಿ, ನಮ್ಮ ಚಕ್ರಗಳು ಆ್ಯಕ್ಟಿವೇಟ್ ಆಗಲಿಕ್ಕೆ ಬಹಳ ಸಹಕಾರಿ. ಈ ಸಂಚಿಕೆಯಲ್ಲಿ ಹೆಚ್ಚಿನ ರಕ್ತದ ಒತ್ತಡ, ಹೈ ಬ್ಲಡ್ ಪ್ರೆಷರ್, ಅದಕ್ಕೆ ಯಾವ ಮುದ್ರಾ ಮಾಡಬಹುದು ಎಂಬ ಬಗೆಯ ಮಾಹಿತಿ ಪಡೆಯೋಣ. ಯಾರಿಗೆ ಹೆಚ್ಚಿನ ರಕ್ತದ ಒತ್ತಡ ಇದೆ, ವೈದ್ಯರ ತಪಾಸಣೆ ಚಿಕಿತ್ಸೆ ಬೇಕು. ಇದೆಲ್ಲ ಮಾಡಿದರೆ ಒಳ್ಳೆ ತಕ್ಷಣ ಕಡಿಮೆ ಆಗೋದಿಲ್ಲ. ವೈದ್ಯರೇನು ಹೇಳ್ತಾರೆ, ನಿತ್ಯ ನೀವು ಇಂಥ ಮುದ್ರೆ ಯೋಗ ಮಾಡುವಾಗ ನಿಮ್ಮ BP ಸ್ವಲ್ಪ ನಾರ್ಮಲ್ ಬರ್ತಾ ಇದೆ ಹೇಳಿ ಅವರ ಔಷಧಿಯ ಪ್ರಮಾಣ ಕಡಿಮೆ ಮಾಡ್ತಾರೆ. ಹಾಗೆ ಕೆಲವು ವೈದ್ಯರು ಅದನ್ನು ಮಾತ್ರೆ ನಿಲ್ಲಿಸಿದ ಉದಾಹರಣೆ ಸಹ ನಾನೇ ಗಮನಿಸಿದ್ದೇನೆ. ಭಾಳಷ್ಟು ವೈದ್ಯರು ನಿಮ್ಮದು ಕಡಿಮೆ ಆಗಿದೆ ಅಂತ ಹೇಳಿದ ನಾನು ಹಲವು ನನ್ನ ಅನುಭವಗಳು ಸಹ ಇದೆ ಬಂಧುಗಳೇ. ಈಗ ಹೆಚ್ಚಿನ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಯಾವ ಮುದ್ರೆ, ಯಾವ ಮಂತ್ರ ನೋಡಿ. ಎಂದಿನಂತೆ ಪ್ರಥಮವಾಗಿ ನಾವು ಪ್ರಾಣ ಮುದ್ರೆ ಮಾಡಬೇಕು. ಇದು ಪ್ರಾಣಶಕ್ತಿ ಹೆಚ್ಚಾಗಲಿಕ್ಕೆ, ನಿತ್ರಾಣ ಕಡಿಮೆ ಆಗಲಿಕ್ಕೆ, ಆಯಾಸ ಪರಿಹಾರಕ್ಕೆ, ವಿಟಮಿನ ಕೊರತೆ, ಇದೆಲ್ಲ ಫೆದರ್ ಟಚ್, ಒತ್ತುಬಾರ್ದು, ತುಂಬಾ ಮೆತ್ತಗೆ, ಯಾವುದೇ ಹೊತ್ತಲ್ಲಿ ಮಾಡ್ಬೋದು, ಎನಿ ಟೈಮ್, ಎನಿವೇರ್, ಎನಿ ಪ್ಲೇಸ್. ಬೆಳಿಗ್ಗೆ ಮಾಡಿದರೆ ಬಹಳ ಒಳ್ಳೆಯದು. ಈ ಮುದ್ರೆ ಒಂದು 10 ನಿಮಿಷ ಆದ ಆಮೇಲೆ ಚಿನ್ಮುದ್ದೆ ಮಾಡಬೇಕು. ಚಿನ್ಮುದ್ದೆಯಲ್ಲಿ ಒಂದು ಪ್ರಯೋಜನ ಅಂದರೆ ಒತ್ತಡ ನಿಯಂತ್ರಣ, ಸ್ಟ್ರೆಸ್ ಹೋಗ್ತದೆ. ಇದಕ್ಕೆ ಮಂತ್ರ ಹಾಕಬೇಕು ಬಂಧುಗಳೇ. ಓಂ ವಂ ವಜ್ರಹಸ್ತಾಭ್ಯಾಂ ನಮಃ, ಓಂ ವಂ ವಜ್ರಹಸ್ತಾಭ್ಯಾಂ ನಮಃ, ಓಂ ವಂ ವಜ್ರಹಸ್ತಾಭ್ಯಾಂ ನಮಃ. ನಮ್ಮಲ್ಲಿ ಚಕ್ರಗಳಿವೆ. ವಂ ಅಂದರೆ ಸ್ವಾಧಿಷ್ಠಾನ ಚಕ್ರ, ಈಗ ಮೂಲಾಧಾರದ್ದು ಲಂ, ಸ್ವಾಧಿಷ್ಠಾನದ್ದು ವಂ. ವಂ ಹೇಳುವಾಗ ಅಲ್ಲಿ ರಕ್ತ ಸರಿಯಾಗಿ ಹರಿಲಿಕ್ಕೆ, ಅಂದರೆ ಸರಾಗವಾಗಿ ಮೆಲ್ಟಾಗಿ ಹರಿಲಿಕ್ಕೆ, ಅದಕ್ಕೋಸ್ಕರ ವಂ ಪಠಣ ಅಂತ ಹೇಳೋದು. ಆವಾಗ ನಮಗೆ ಹೆಚ್ಚಿನ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಚಿನ್ಮುದ್ದೆಯಲ್ಲಿ ಓಂ ವಂ ವಜ್ರಹಸ್ತಾಭ್ಯಾಂ ನಮಃ ಅಂತ 108 ಬಾರಿ 10 ನಿಮಿಷ ಸಾಕು. ಆಮೇಲೆ ವ್ಯಾನ ಮುದ್ರೆ, ಹೆಬ್ಬೆರಳು, ಉಂಗುರ ಬೆರಳು, ಮಧ್ಯದ ಬೆರಳು, ಅಂದರೆ ಶುಕ್ರಗ್ರಹ, ಗುರುಗ್ರಹ, ಶನಿಗ್ರಹ, ಈ ಮುದ್ದೆ ಧಾರಣೆ ಮಾಡಿಕೊಂಡು ಇದಕ್ಕೆ ಓಂ ವ್ಯಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ ಅಂತೇಳಿ 108 ಬಾರಿ. ಮಂತ್ರ 108 ಹೇಳಬೇಕು. ಆಸಕ್ತರು ಮಂತ್ರ ಕಡ್ಡಾಯ ಇಲ್ಲ, ಬೇಕಾದವರಿಗೆ ಹೇಳ್ಬೋದು. ಆದರೆ ಇದನ್ನು ಒಂದು 20ರಿಂದ 40 ನಿಮಿಷ ಮಾಡಬೇಕು, ಹೈ BP ಇದ್ದವರು. ಆಮೇಲೆ BP ವೈದ್ಯರ ತಪಾಸಣೆ ನಿಮಗೆ ನಾರ್ಮಲ್ ಆಗಿದ್ರೆ ಮತ್ತು 10 ನಿಮಿಷ ಸಾಕು. ಅದು ಒಮ್ಮೆಗೆ ಪೂರ್ತಿ ನಿಲ್ಲಿಸಬೇಡಿ, ಒಂದು 5 ನಿಮಿಷ 10 ನಿಮಿಷ ಡೈಲಿ ಮಾಡ್ತಾಯಿರಿ. ಆಮೇಲೆ ಮಿಯಾ ಮುದ್ರೆ ಅಂತ ಉಂಟು, ಇದೊಂಥರ ಡಿಗ್ಗಿಂಗ್ ಹಾಗೆ, ದಯವಿಟ್ಟು ಗಮನಿಸಿ ಬಂಧುಗಳೇ. ಈ ಮಧ್ಯದ ಬೆರಳು ಅಂದರೆ ಶನಿಗ್ರಹ ಮತ್ತು ಸೂರ್ಯಗ್ರಹ, ಈ ಎರಡೂ ಬೆರಳನ್ನು ಈ ರೀತಿ ಪೂರ್ತಿ ಫೋಲ್ಡ್ ಅಲ್ಲಿಗೆ ಮಡಿಸುವಂಥ, ಇದು ಹೀಗೆ ಈ ರೀತಿ ಬರ್ತದೆ. ಈ ಮುದ್ರೆಯನ್ನೆಲ್ಲ ಮಂಡಿ ಮೇಲೆ ಇಟ್ಟು ಮಾಡ್ಬೋದು, ಅಥವಾ ಸಾಮಾನ್ಯವಾಗಿ ಸೋಫಾ ಚೇರೆಲ್ಲ ಕೂತಾಗ ಇದನ್ನು ತೊಡೆಯ ಮೇಲೆ ಇಟ್ಟು ಅಭ್ಯಾಸ ಮಾಡಬೇಕು. ಇದಕ್ಕೆ ಮಂತ್ರ ಇಲ್ಲ, ಮಿಯಾ ಮುದ್ರೆ ಅಂತೇಳಿ ಹೆಸರು. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ, ನಾರ್ಮಲ್ ಬ್ರೀತ್, ಎಲ್ಲ ಉಸಿರಾಟ ನಾರ್ಮಲ್, ಒಂದು 10 ನಿಮಿಷ ಸಾಕು. ತೀರ ಬೇಕಾದ್ರೆ 20 ನಿಮಿಷ ಮಾಡ್ಬೋದು. ಕೊನೆಯಲ್ಲಿ ಕಡ್ಡಾಯವಾಗಿ ಪ್ರಾಣಮುದ್ರೆ 10 ನಿಮಿಷ ಮಾಡಬೇಕು ಬಂಧುಗಳೇ. ಇನ್ನೊಮ್ಮೆ ನೋಡೋಣ. ಯಾರಿಗೆ ಹೆಚ್ಚಿನ ರಕ್ತದ ಒತ್ತಡ ಸಮಸ್ಯೆ ಇದೆ ಅಥವಾ ಆ ಒಂದು ಒತ್ತಡ ನಿಯಂತ್ರಣಕ್ಕೆ ಪ್ರಾಣಮುದ್ರೆ 10 ನಿಮಿಷ. ಓಂ ಹಿರಣ್ಯಗರ್ಭಾಯ ನಮಃ. ಜ್ಞಾನ ಸರಸ್ವತಿ ಮುದ್ರೆಯಲ್ಲಿ ಓಂ ವಂ ವಜ್ರಹಸ್ತಾಭ್ಯಾಂ ನಮಃ ಅಂತೇಳಿ ಹೇಳಬೇಕು 108 ಬಾರಿ, 20ರಿಂದ 40 ನಿಮಿಷ ಮಾಡಬೇಕು. ವ್ಯಾನ ಮುದ್ರೆ ಓಂ ವ್ಯಾನಾಯ ಸ್ವಾಹ ಅಂತೇಳಿ ಮಂತ್ರ 108 ಬಾರಿ. ಇದು ಒಂದು ವ್ಯಾನ ಮುದ್ರೆ ಒಂದು 20 ನಿಮಿಷ ಆದರೂ ಮಾಡಬೇಕು. ಈಗ ಚಿನ್ಮುದ್ರೆ 10 ನಿಮಿಷ ಮಾಡಿ ಸಾಕು, ಇದು ಮಾತ್ರ 20ರಿಂದ 40 ನಿಮಿಷ ಮಾಡಲೇಬೇಕು. ಆಮೇಲೆ ಕೊನೆಯಲ್ಲಿ ಮಿಯಾ ಮುದ್ರೆ 10 ನಿಮಿಷ ಸಾಕು ಬಂಧುಗಳೇ. ಮಿಯಾ ಮುದ್ರೆ ಇದೆಲ್ಲ ಮಾಡಿ ಕೊನೆಯಲ್ಲಿ ಕಡ್ಡಾಯವಾಗಿ ನಾವು ಪ್ರಾಣಮುದ್ರೆ ಅಭ್ಯಾಸ ಮಾಡಬೇಕಾಗ್ತದೆ ಬಂಧುಗಳೇ. ಆತ್ಮೀಯ ಯೋಗ ಬಂಧುಗಳೇ, ಈ ಒಂದು ಮಾಲಿಕೆಯಲ್ಲಿ ಮುದ್ರಾ ಯೋಗದ ಬಗ್ಗೆಯ ಸಂಕ್ಷಿಪ್ತ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಹಾಗೂ ಈ ನಮ್ಮ TV ಪ್ರಸ್ತುತಪಡಿಸುವಂತಹ ಆರೋಗ್ಯಕ್ಕಾಗಿ ಯೋಗ ಈ ಒಂದು ಸಂಚಿಕೆಯ ಮಾಲಿಕೆಯನ್ನು ಇವಾಗ ನಾವು ಸಮಾಪನಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಯೋಗದ ಬಗೆಗಿನ ಮಾಹಿತಿಯನ್ನು ಹೇಳುತ್ತಾ ಈಗ ಶಾಂತಿ ಮಂತ್ರದೊಂದಿಗೆ ಸಮಾಪನ ಮಾಡೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ,
ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ವಂದನೆಗಳು, ಧನ್ಯವಾದಗಳು.